ನಮಸ್ಕಾರ ವೀಕ್ಷಕರೇ. ಇವತ್ತೊಂದು ಬಹಳ ಒಂದು ಖುಷಿಯ ದಿವಸ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಯೂಟ್ಯೂಬ್ ಮಾಡಿದ ನಂತರ ಆಡ್ಸನ್ಸ್ ಅಕೌಂಟ್ ಪಿನ್ ಬಂದಿದೆ. ಅದೊಂದು ಬಹಳಷ್ಟು ಖುಷಿ ಅಂತಲೇ ಹೇಳ್ಬೋದು. ನೋಡಿ, ಇದು ಬಹಳಷ್ಟು ಜನಗಳಿಗೆ ಬರ್ತದೆ, ಆದರೆ ಬಹಳಷ್ಟು ಕಷ್ಟ ಉಂಟು ಬರಲಿಕ್ಕೆ. ಯಾಕೆಂತ ಹೇಳಿದ್ರೆ ಕೆಲವೆಲ್ಲ ಅಡ್ರೆಸ್ ಸರಿ ಇಲ್ಲದೆ, ಕೆಲ ಕಡೆ ಪೋಸ್ಟ್ ಮ್ಯಾನ್ ಅವರು ಹೋಗದೆ, ಅವರಿಗಂತೂ ಗೊತ್ತೇ ಇರುದಿಲ್ಲ ಎಂತ ವಿಷಯ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ ಇದ್ದು ಆಡ್ಸನ್ಸ್ ಅಕೌಂಟ್ ಅಂತ ಹೇಳಿ. ಹಾಗೆ ನಾವು ಪೋಸ್ಟ್ ಮ್ಯಾನ್ ಅವ್ರ ನಾವು ಫಸ್ಟಿಗೆ ಹೇಳಿಟ್ಟಿರ್ಬೇಕಾಗ್ತದೆ. ಯಾಕಂದ್ರೆ ನಾವು ಹೇಳಿದ್ದೇವೆ, ಇಲ್ಲದಿದ್ರೆ ಅವರು ಯಾವ್ದ ಅಂತ ಹೇಳಿ ಅದನ್ನ ಅಲ್ಲೇ ಇಟ್ಟಿರುವರು. ಹಾಗೆ ನಾವು ಫಸ್ಟಿಗೆನೆ ಹೇಳಿದ್ದೇವೆ. ಹಾಗೆ ಅವರು ನಮಗೆ ಕಾಲ್ ಮಾಡಿ ತಂದು ಕೊಟ್ಟಿದ್ರು. ಯಾಕೆಂತ ಹೇಳಿದ್ರೆ ನಾವು ಇದರಲ್ಲಿ ಅಡ್ರೆಸ್ ಹಾಕಿರುವಾಗ ಕರೆಕ್ಟ್ ಆಗಿ ಹಾಕಿರ್ಬೇಕು. ಸ್ವಲ್ಪ ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಸಹ ಯಾರ್ಯಾರಿಗೆ ಹೋಗ್ತದೆ, ಅದು ಯಾರು ಅಂತೇನೆ ಗೊತ್ತಾಗದೆ ಲಾಸ್ಟಿಗೆ ಅವರು ಪೋಸ್ಟ್ ಮ್ಯಾನ್ ಅಲ್ಲೇ ಇಟ್ಟು ಅದು ರಿಟರ್ನ್ ಹೋಗ್ತದೆ ಅಂತ ಸಂಭವ ಇರ್ತದೆ. ಯಾಕೆ ನಾವು ಅದರಲ್ಲಿ ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ಸಹ ತೊಂದರೆ ಇಲ್ಲ, ಅದರಲ್ಲಿ ನಾವು ನಮ್ಮ ಮೊಬೈಲ್ ನಂಬರ್ ಹಾಕಿರ್ಬೇಕು. ಆವಾಗ ಅದು ಕರೆಕ್ಟ್ ಆಗಿ ಅವರು ಕಾಲ್ ಮಾಡಿ ನಮಗೆ ಕೇಳ್ತಾರೆ, ಆಗ ನಮಗೆ ತಂದು ಕೊಡ್ತಾರೆ ಅವರು. ಅದಕ್ಕೆ ಫೋನ್ ನಂಬರ್ ಅದಲ್ಲಿ ಮೇನ್ ಆಗಿ ಹಾಕಿಡ್ಬೇಕು. ಯಾಕಂದ್ರೆ ನಾವು ಹಾಕಿದ್ದೇವೆ, ಹಾಗೆ ನಮಗೆ ಕಾಲ್ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಮೊನ್ನೆಯಿಂದ ಕಾಯ್ತಾನೆ ಇದ್ದೇವೆ, ಬರ್ತದ ಬರ್ತಿಲ್ಲ ಅಂತೇಳಿ. ನಾನು ಅದರಲ್ಲಿ ಮೆಸೇಜ್ ನೋಡಿದೆ, 2 ವಾರಕ್ಕಿಂತ 3 ವಾರದೊಳಗೆ ಬರಬೇಕು. ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ನೀವು ಇನ್ನೊಂದ್ಸರಿ ಟ್ರೈ ಮಾಡಬೇಕಾಗ್ತದೆ ಅಂತೇಳಿ. ನಂಗೆ ಅದು ಒಂದು ಸರಿ ಇಲ್ಲಿ ಬಂದ್ರೆ ಸಾಕು ಅಂತಾಗಿದೆ, ಇನ್ನೊಂದ್ಸರ್ತಿ ಯಾರು ಮಾಡುದು ಅಂತಾಗಿದೆ. ಯಾಕೆಂತ ಹೇಳಿದ್ರೆ ಒಮ್ಮೆಲೆ ಬಂದ್ರೆ ಚಾನ್ಸ್, ಇನ್ನೊಂದ್ಸರ್ತಿ ಮಾಡುದು ಅಂತ ಹೇಳಿದ್ರೆ ಅದು ಕಷ್ಟ ವಾಪಸ್. ನಾನು ಇದು ಬರುವಾಗ ನಾನು ಮಂಗಳೂರಲ್ಲಿ ಇದ್ದೆ. ಹಾಗೆ ನಂಗೆ ಮಂಗಳೂರಲ್ಲಿ ಇರುವಾಗಲೇ ಫೋನ್ ಬಂತು, ಹೀಗೆ ಒಂದು ಆಡ್ಸನ್ಸ್ ಅಕೌಂಟ್ ಅಂತ ಹೇಳಿ ಒಂದು ಕಾರ್ಡ್ ಬಂದಿದೆ, ಎಂತ ಮಾಡ್ಬೇಕಂತ. ನಾನು ಅದಕ್ಕೆ ಕೇಳಿದೆ, ನೀವು ನಮ್ಮ ಮನೆಯಲ್ಲಿ ಕೊಡಿ ಅಂತೇಳಿ. ಮತ್ತೆ ಅವರು ಮನೆಗೆ ತಂದು ಕೊಟ್ರು. ಇದು ಯಾಕೆಂತ ಹೇಳಿದ್ರೆ ಇದು ಮೇನ್ ಬೇಕಾಗ್ತದೆ. ಯಾಕಂದ್ರೆ ನಮಗೆ ಯೂಟ್ಯೂಬ್ ನಲ್ಲಿ ಹಣ ಬರುದು ಅಂತ ಇಲ್ಲದ್ರೆ ಇದು ಬೇಕೇ. ಇಲ್ಲದಿದ್ರೆ ನಮಗೆ ಯೂಟ್ಯೂಬ್ ನಲ್ಲಿ ಹಣ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹಣ ಸಹ ಬರುದಿಲ್ಲ. ಇದು ನಿಜವಾಗಿ $10 ಆದ ನಂತರ ಅವರು ನಮಗೆ ಈ ಪಿನ್ ಕಲಿಸುದು. ಆದರೆ ಈಗೆಲ್ಲ ಕೆಲವರು ಹೇಳ್ತಾರೆ ಒಂದು $7-8 ಆದ ನಂತರ ಬರ್ತದೆ ಅಂತೇಳಿ. ನಾವು ಸಹ ಎನಿಸಿದ್ದೇವೆ ಹಾಗೆ $7-8 ಆದ ನಂತರ ಬರ್ಬೋದು ಅಂತ. ಬರ್ಲಿಲ್ಲ, $10 ದಾಟಿದ ನಂತರ ಬಂದದ್ದು. ನಮಗಿನ್ನು ಫುಲ್ ಇದರದ್ದು ಅಮೌಂಟ್ ಬರಬೇಕಾದ್ರೆ $100 ಅಂತ ಅದು ಕಂಪ್ಲೀಟ್ ಆಗ್ಬೇಕು. ಆದ ನಂತರ ನಮಗೆ ಅಮೌಂಟ್ ಅವರು ನಮ್ಮ ಅಕೌಂಟಿಗೆ ಹಾಕ್ತಾರೆ. ಫಸ್ಟಿಗೆ ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬ್ ಮಾಡುವಾಗ 1,000 ಸಬ್ಸ್ಕ್ರೈಬರ್ ಆಗಿ ಮತ್ತೆ 4,000 ವಾಚ್ ಟೈಮ್ ಆಗಬೇಕು. ಅದೆಲ್ಲ ಪೂರ್ತಿ ಆದ ನಂತರ ನಾವು ಅಕೌಂಟ್ ಅಂತೇಳಿ ಉಂಟು, ಅದನ್ನು ಮಾಡಬೇಕು. ಆದ ನಂತರ ಇದು ಪಿನ್ ಬರುದು. ನೋಡಿ, ನಾವು ಆ ಥರ ಎಲ್ಲ ಮಾಡಿ ನಮಗೆ ಈಗ ಇದು ಬಂದಿದೆ. ನೋಡಿ, ಈ ಪಿನ್ ಹಾಕಿ ಅದನ್ನು ಓಕೆ ಮಾಡಿಬಿಟ್ರೆ ಆಯ್ತು. ಯೂಟ್ಯೂಬ್ ಮಾಡಿ ಎಷ್ಟು ಸಮಯ ಆಯ್ತು, ಎಷ್ಟು ಸಮಯದ ನಂತರ ಇದು ಬಂದಿದೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಂದಲೇ ನಮಗೆ ಬಂದದ್ದು. ಇನ್ನು ಕೂಡ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತೇರಿ ವೀಕ್ಷಕರೇ. ನಮಸ್ತೆ.